ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಂದಾಗಲೇ ಸಿಡಿ ಪ್ರಕರಣಗಳು ನಡೆಯುತ್ತಿದೆ ಎಂದು ಉಡುಪಿ ಜಿಲ್ಲಾ ಕಾಂಗ್ರೆಸ್ ಆರೋಪಿಸಿದೆ. ಉಡುಪಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪಕ್ಷದ ಪ್ರಮುಖರು, ರಮೇಶ್ ಜಾರಕಿಹೊಳಿ ವಿಚಾರದಲ್ಲಿ ಎಸ್ಐಟಿ ನೇಮಕ ಮಾಡಿ ವಿಚಾರಣೆಗೆ ಆದೇಶಿಸಿದ ಹೊರತು ವಿಚಾರಣೆಗೆ ಆದೇಶ ನೀಡಿಲ್ಲ. ವಿನಾಕಾರಣ ನಮ್ಮ ನಾಯಕರಾದ ಡಿಕೆಶಿ ಅವರ ಮೇಲೆ ಆರೋಪ ಮಾಡುತ್ತಿದ್ದಾರೆ. ಸಿಡಿ ಸಂತ್ರಸ್ತೆಯ ಮನೆಯವರು ಭಯದಿಂದ ಮಾತನಾಡುತ್ತಿದ್ದಾರೆ. ಅವರನ್ನ ದಿಕ್ಕು ತಪ್ಪಿಸುವ ಯತ್ನ ನಡೆಯುತ್ತಿದೆ ಎಂದು ಆರೋಪಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ವಕ್ತಾರ ವಿಪಿನ್ ಚಂದ್ರ, ಜಿಲ್ಲಾಧ್ಯಕ್ಷ ಅಶೋಕ್ ಕೊಡವೂರು ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ದರು. ಆವಾಗೆಲ್ಲ ಈ ಸಿಡಿ ಹಗರಣ, ಈ ನೈತಿಕತೆಯ ಪ್ರಶ್ನೆ ನಮ್ಮ ರಾಜ್ಯದ ರಾಜಕೀಯದಲ್ಲಿ ತಲೆ ಎತ್ತುತ್ತಲೇ ಬಂದಿದೆ. ತಮಗೆಲ್ಲ ತಿಳಿದ ಹಾಗೆ ಏನು ಈ ಸಿಡಿ ಪ್ರಕರಣ ಉಂಟು, ಅದನ್ನು ಇಂತಹ ಒಂದು ಹಂತಕ್ಕೆ ಕೊಂಡು ಹೋಗಬೇಕಾದಂತಹ ಅವಶ್ಯಕತೆ ಇರಲಿಲ್ಲ. ಈ ಪ್ರಕರಣದ ಸಿಡಿ ಬಯಲಾದಾಗ ಸರ್ಕಾರ ಏನ್ ಮಾಡಬೇಕಿತ್ತು ಅಂತ ಹೇಳಿದ್ರೆ, ಈ ಬಗ್ಗೆ ಸೂಕ್ತ ತನಿಖೆಯನ್ನು ಕೈಗೊಂಡು ಸಿಡಿಯ ಸತ್ಯಾಸತ್ಯತೆಯನ್ನು